ಮೂಡುಬಿದಿರೆಯ ಪುರಸಭೆಯ ಸಾಮಾನ್ಯ ಸಭೆಯು ಅಧ್ಯಕ್ಷೆ ಜಯಶ್ರೀ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸಭಾಭವನದಲ್ಲಿ ನಡೆಯಿತು. ಪೇಟೆಯಲ್ಲಿರುವ ಹಲವಾರು ವಸತಿ ಸಮುಚ್ಚಯಗಳಿಂದ ಲಿಚ್ ಪೀಟ್ ಮೂಲಕ ಕೊಳಚೆ ನೀರನ್ನು ತೋಡಿಗೆ ಬಿಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯ ಪ್ರಸಾದ್ ಕುಮಾರ್ ಅವರು ವಿಶ್ವಾಸ್ ಪ್ಯಾರಡೈಸ್ ಕಟ್ಟಡದ ಲಿಚ್ ಪೀಟ್ ತೆರೆದು ಪೊನ್ನಿಚ್ಚೇರಿ ಕಾಲುವೆಗೆ ಬಿಡಲಾಗುತ್ತಿದೆ. ಈ ವಿಚಾರವನ್ನ ಪುರಸಭಾ ಅಧಿಕಾರಿಗೆ ಸಂದರ್ಭ ಸಹಿತವಾಗಿ ತಿಳಿಸಿರುವುದನ್ನು ಗಮನ ಸೆಳೆದರು. ರಾಯಲ್ ಪ್ಯಾರಡೈಸ್ ಬಿಲ್ಡಿಂಗ್ ಲಿಚ್ ಪೀಟ್ ಅವ್ಯವಸ್ಥೆಯ ಬಗ್ಗೆ ತಾನು ಪ್ರಶ್ನಿಸಿರುವುದನ್ನು ಈ ಕಚೇರಿಯಿಂದಲೇ ಸಂಬಂಧಿತರಿಗೆ ತಿಳಿಸಲಾಗಿದೆ ಎಂದು ಸದಸ್ಯ ಕೊರಗಪ್ಪ ತೋರಿದರು. ಮರಿನಾ ಅಪಾರ್ಟ್ಮೆಂಟ್ ಆರ್ಬಿ ಬಿಲ್ಡಿಂಗ್ ಕೊಳಚೆ ರಾಜ್ಯ ರಸ್ತೆಯ ಮೂಲಕ ಕಾಲುವೆಗೆ ಬರುವ ಬಗ್ಗೆ ಕರೀಂ ಪ್ರಸ್ತಾಪಿಸಿ ಕ್ರಮ ಕೈಗೊಳ್ಳುವಂತೆ ಕೋರಿದ್ರು. ಮಂಗಳೂರು ಜಿಲ್ಲಾಧಿಕಾರಿ ಅಧಿಕಾರ ಪಡೆದು ತಿಂಗಳು 2 ಆದರೂ ಪುರಸಭೆ ಕೆಲಸದ ಟೆಂಡರ್ ಅಪ್ರೂವಲ್ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸಗಳೇ ಆಗುತ್ತಿಲ್ಲ ಎಂದು ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ ಸಭೆಯ ಗಮನಕ್ಕೆ ತಂದಾಗ ಮುಖ್ಯಾಧಿಕಾರಿ ಇಂದು ಎಂಬವರು 2 ದಿನಗಳ ಕಾಲ ಕಾದು ನೋಡೋಣ, ಅಪ್ರೂವಲ್ ಸಿಗಬಹುದು, ಇಲ್ಲದಿದ್ದರೆ ಮತ್ತೆ ಭೇಟಿಯಾಗಿ ಮಾತನಾಡೋಣ ಎಂದು ಸಮಾಧಾನ ಪಡಿಸಿದ್ರು. ಬೆಡ್ಕೇರಿ ಹಿಂದೂ ಸ್ಮಶಾನ ಅಭಿವೃದ್ಧಿಯ ಬಗ್ಗೆ ಸದಸ್ಯ ಪುರಂದರ ದೇವಾಡಿಗ ಪ್ರಸ್ತಾಪಿಸಿದ್ರು. ವಾಣಿಜ್ಯ ನೀರಿನ ಬಿಲ್ ಬಾಕಿ ಇಟ್ಟು ಮನೆಯ ಬಡವರ ಬಿಲ್ಗಳನ್ನು ವಸೂಲಿ ಮಾಡಲಾಗುತ್ತಿದೆ. ವಾಣಿಜ್ಯ ನೀರು ಬಳಕೆದಾರರು ಬಿಲ್ಲನ್ನು ಕೂಡ ವಸೂಲಿ ಮಾಡಬೇಕು ಎಂದು ಸದಸ್ಯರು ಆಗ್ರಹಿಸಿದರು. ಎಸ್ಸಿ ಎಸ್ಟಿ ಮನೆಗಳ ಕುಡಿಯುವ ನೀರಿನ ಬಿಲ್ 50,000ಕ್ಕೂ ಹೆಚ್ಚಾಗಿದ್ದು ಅದಾಲತ್ ಮೂಲಕ ಪರಿಹರಿಸುವಂತೆ ಸುರೇಶ್ ಪ್ರಭು ಕೋರಿದ್ರು. ಪುರಸಭಾ ವ್ಯಾಪ್ತಿಯ ರಸ್ತೆಗಳ ಅವ್ಯವಸ್ಥೆಯ ಬಗ್ಗೆ ಸದಸ್ಯರು ಸದನದ ಗಮನವನ್ನು ಸೆಳೆದರು. ಈ ಬಗ್ಗೆ ಶಾಸಕರೊಂದಿಗೆ ಸದಸ್ಯರು ಪಿಡಬ್ಲ್ಯೂಡಿ ಕಚೇರಿಗೆ ತೆರಳಿ ಅಧಿಕಾರಿಗಳನ್ನು ಭೇಟಿಯಾಗುವ ಬಗ್ಗೆ ಪಿಕೆ ಥಾಮಸ್ ಸಲಹೆ ಇದ್ರು. ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸ್ವಾತಿ ಪ್ರಭು, ಇಂಜಿನಿಯರ್ ನಳಿನಿ ಕುಮಾರ್, ದಿವಾಕರ್ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.